ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಆಲೂ ಪರೋಟ ಮಾಡ್ತೇನೆ, ನೋಡುವ ಬನ್ನಿ. ಆಲೂ ಪರೋಟ ಮಾಡೋದಕ್ಕೆ ಈಗ 2 ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಇದು ಮೆಣಸಿನ ಹುಡಿ, 1 ಸ್ಪೂನ್ ಇರೋದ್ರ ಇದರಲ್ಲಿ, ಅರ್ಧ ಸ್ಪೂನು ಕೊತ್ತಂಬರಿ ಅಂದರೆ ಧನಿಯಾ ಪುಡಿ, ಗರಂ ಮಸಾಲ ಅರ್ಧ ಸ್ಪೂನು. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೇನೆ. ಎಣ್ಣೆ ಒಂದು ಸಣ್ಣ ಸ್ಪೂನಲ್ಲಿ 2 ಸ್ಪೂನು. ಬಿಸಿ ಮಾಡ್ಕೊಳ್ಳಿಲ್ಲ, ನಾನು ಹಾಗೆ ಹಾಕ್ಕೊಂಡಿದ್ದೀನಿ. ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಂಡು ಕಲಸಬೇಕು. ಚಪಾತಿ ಅದಕ್ಕೆ ಕಲಸ್ಕೊಂಡ್ರೆ ಆಯಿತು. ಈಗ ಇದು ಕಲಸಿ ಆಗಿದೆ. ಇದಕ್ಕೆ 1 ಸ್ಪೂನು, ಅದು ಸ್ಪೂನ್ ಸಣ್ಣದು ಹಾಗಾಗಿ ಇಷ್ಟು ದೊಡ್ಡ ಸ್ಪೂನ್, ಇದರಲ್ಲಿ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಿದ್ದೇನೆ. ಅದನ್ನೊಂದು ಅರ್ಧ ಗಂಟೆ ಹೊತ್ತು ನೆನೆಯಲಿಕ್ಕೆ ಬಿಡುವ. ಈಗ ಇದಕ್ಕೆ ಮುಚ್ಚಿಡ್ತೇನೆ, ಅರ್ಧ ಗಂಟೆ ಆಗಲಿ. 4 ಆಲೂಗೆಡ್ಡೆ ಅಂದರೆ ಬಟಾಟೆನ ನಾನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಬೇಕು. ಮತ್ತು 1 ಸ್ಪೂನು ಮೆಣಸಿನ ಹುಡಿ, ಸ್ಪೂನ್ ಸಣ್ಣದು, ಹಾಗೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ಇದರಲ್ಲೇ ಮೆಣಸಿನ ಹುಡಿ ಕೂಡ ಹಾಕ್ಕೊಂಡಿದ್ದೀನಿ ಇದರಲ್ಲೇ. ಮತ್ತು ಇದು ಸಣ್ಣಕ್ಕೆ ಹಚ್ಕೊಂಡ ಕರಿಬೇವು, ಮತ್ತು ಗ್ರೀನ್ ಚಿಲ್ಲಿ ಅಂದರೆ 1 ಕಾಯಿ ಮೆಣಸು ದೊಡ್ಡದು, 1 ನೀರುಳ್ಳಿ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಬೇಕು. ಗರಂ ಮಸಾಲೆ ಒಂದು ಅರ್ಧ ಸ್ಪೂನು, ಮತ್ತು ಧನಿಯಾ ಪುಡಿ ಅರ್ಧ ಸ್ಪೂನು. ಹಿಟ್ಟು ಕಲಸುವಾಗ ಸ್ವಲ್ಪ ಉಪ್ಪು ಹಾಕಿದ್ದೇವೆ ನಾವು. ಇದಕ್ಕೆ ಬೇಕಾದಷ್ಟು ಇದಕ್ಕೆ ಹಾಕ್ಕೊಳ್ತೇನೆ. 1/4 ಟೀ ಸ್ಪೂನ್ ಅಷ್ಟು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಇದರಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕು. ಒಂದು 1/4 ಟೀ ಸ್ಪೂನ್ ಅಷ್ಟು ಅರಶಿಣ ಹಾಕ್ಕೊಳ್ತಿದ್ದೇನೆ. ಈಗ ಒಟ್ಟಿಗೆ ಮ್ಯಾಶ್ ಮಾಡ್ಕೊಳ್ತೇನೆ. ಆಲೂಗೆಡ್ಡೆ ತುಂಬ ಚೆಂದ ಬೆಂದಿರ್ತದಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ಮ್ಯಾಶ್ ಆಗ್ತದೆ. ಅದು ಎಲ್ಲ ಉಂಡೆ ಕಟ್ಟಿಕೊಳ್ಬೇಕು. ಚಪಾತಿ ಅದಕ್ಕೆ ಬಂದರೆ ಸಾಕು. ಈಗ ಇದಕ್ಕೆ ಸ್ವಲ್ಪ ಇಂಗಿನ ಪುಡಿ ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಲಾಸ್ಟಿಗೆ ಹಾಕ್ಕೊಳ್ಬೋದು, ಏನಾಗೋದಿಲ್ಲ. ಅಂದರೆ ಎಲ್ಲ ಇದನ್ನೊಮ್ಮೆ ಕಲಸಲಿಕ್ಕಿದೆ ಅಲ್ಲ, ಹಾಗಾಗಿ ಹಾಕ್ಕೊಳ್ಬೋದು. ಮತ್ತೊಮ್ಮೆ ನಾದಿ ಆಮೇಲೆ ಉಂಡೆ ಮಾಡಿಕೊಳ್ಳುವ. ಇಷ್ಟಿಷ್ಟು ದೊಡ್ಡ ಮಾಡ್ಕೊಳ್ತಿದ್ದೇನೆ. ಉಂಡೆ ಇಟ್ಟು ಲಾಟಿಕೊಳ್ತೇನೆ ಹೀಗೆ. ನಾವು ದೊಡ್ಡ ಉಂಡೆ ಮಾಡಿದರೆ ದೊಡ್ಡದು ಬರುತ್ತೆ, ಸಣ್ಣ ಉಂಡೆ ಮಾಡಿದರೆ ಸಣ್ಣದೇ ಬರುತ್ತೆ. ನಾನು ಸಣ್ಣದು ಮಾಡಿದ್ದೀನಿ. ಹಾಗೆ ಹೀಗೆ ಮಾಡಿಕೊಳ್ಬೇಕು. ಹೀಗೆ ಮಾಡಿ ಹೀಗೆ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ಹೀಗೆ ಕೌಚಿಗೆ ಇಟ್ಕೊಳ್ಬೇಕು. ಮತ್ತು ಸ್ವಲ್ಪ ಹೀಗೆ ತಟ್ಟಿಕೊಳ್ಬೇಕು ಕೈಯಲ್ಲಿ.
ಕೈಯಲ್ಲೇ ಮಾಡ್ಕೊಳ್ಳೋದಾದರೂ ಮಾಡ್ಕೊಳ್ಬೋದು, ಹೇಗೆ ಬೇಕಾ ಹಾಗೆ. ಮತ್ತು ಸ್ವಲ್ಪ ನಿಧಾನಕ್ಕೆ ಹೀಗೆ ಪ್ರೆಸ್ ಮಾಡಿಕೊಳ್ಳುವ. ತುಂಬ ದೊಡ್ಡದು ಇದು ಆಗೋದಿಲ್ಲ, ಯಾಕಂದರೆ ಇದು ಸಣ್ಣ ಸಣ್ಣ ಉಂಡೆ ಮಾಡಿದ್ದೇನಲ್ಲ ಹಾಗೆ. ಹೀಗೆ ಎಲ್ಲದನ್ನ ಮಾಡಿಕೊಳ್ತೇನೆ. ಎಷ್ಟೆಷ್ಟು ಮಾಡಿದರೆ ಸಾಕು, ಎಂತಾಗಿಲ್ಲ ನೋಡಿ, ಸಾಕು. ಈಗ ಕಾವಲಿಟ್ಟಿದ್ದೇನೆ ನಾನು, ಅಂದರೆ ತವದಲ್ಲಿ ಕೂಡ ಕಾಯಿಸಬಹುದು, ಆದರೆ ನಾನು ಕಾವಲಿಯಲ್ಲಿ ಕಾಯಿಸ್ತಿದ್ದೇನೆ. ಎಣ್ಣೆ ಹಾಕ್ಕೊಂಡು ಕಾಯಿಸ್ಕೊಳ್ಬೇಕು. ಇದು ಬಿಸಿ ಬಿಸಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಚ್ಕೊಳ್ತೇನೆ. ಮಚ್ಚೆ ಆಗ್ತಾ ಆಗ್ತಾ ಸ್ವಲ್ಪ ಕಾಯಿಸ್ಬೇಕು ನಾವು. ನೋಡಿ ಹೀಗಾಗಿದೆ, ನೋಡಿದ್ರಲ್ಲ, ನಾನು ಮೆಜರ್ಮೆಂಟೆಲ್ಲ ಹಾಕಿದಷ್ಟೇ ನೀವು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ತಿನ್ನಲಿಕ್ಕೂ ತುಂಬ ಟೇಸ್ಟ್ ಇದೆ. ಹೀಗೆ ಇದರ ತುಪ್ಪದೊಟ್ಟಿಗೆ ಸರ್ವ್ ಮಾಡ್ತಿದ್ದೇನೆ. ಇದು ತುಪ್ಪದೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಅದಕ್ಕೆ ಸಾರು ಅಥವಾ ಚಟ್ನಿ ಅದರ ಅಗತ್ಯ ಇಲ್ಲ. ಹಾಗೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಎಲ್ಲದನ್ನೂ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲದು ನೋಡಿ ಪದರ ಪದರವಾಗಿ ಬಂದಿದೆ ಸೈಡಲ್ಲೆಲ್ಲ. ನೋಡಿ, ಮಾಡಿ, ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ವಾ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಬಾಯ್.